ತೀರ್ಮಾನ ಮಾಡಿದ್ದೇವೆ. ಶ್ರೀಯುತ CRP ಹರೀಶ್ ಪಿಲಾರ್ ಇವರು ಹಾಗೂ ಅದೇ ರೀತಿ ಆರೋಗ್ಯಾಧಿಕಾರಿ ಲಿಲ್ಲಿ ನಾಯರ್, ಅದೇ ರೀತಿ ಹರ್ಷಲತಾ ಮೇಡಮ್ ಉಚ್ಚಿಲಗುಡ್ಡೆಯ ಮುಖ್ಯೋಪಾಧ್ಯಾಯರು, ಅದೇ ರೀತಿ ಕಿಶೋರಿ ಮೇಡಮ್ IRT ಮಂಗಳೂರು ದಕ್ಷಿಣ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿದರು. ದೇವಾ ಆಶೀರ್ವಾದ ಮನುಜಗೆ ನಿನ್ನಯ ನುಡಿಗಳ ಮಂಜುಳನಾದ, ನಿನ್ನಯ ನುಡಿಗಳ ಮಂಜುಳನಾದ ದಾರಿಯ ತೋರಲಿ ನಮ್ಮಯ ಬಾಳಿಗೆ ಕರುಣಿಸು ದೇವಾ ಆಶೀರ್ವಾದ ನಿನ್ನನು ಮನುಜಗೆ. ಮನಮಂದಿರ ಬೆಳಕಾಗಿದೆ, ಅದರಲ್ಲಿ ದಿನ ಪೂಜೆ ತವ ಪಾದಕ್ಕೆ. ಉಸಿರು ಉಸಿರಲಿ ನಿನ್ನ ನಾಮವೇ, ಒಡಲ ಕಣ ಕಣ ನಿನ್ನ ರೂಪವೇ. ಪ್ರತಿ ಕಾರ್ಯ ಪ್ರತಿ ನುಡಿಯು ಪುಷ್ಪಾರ್ಚನೆ ನಿನಗೆ, ಪ್ರತಿ ಕಾರ್ಯ ಪ್ರತಿ ನುಡಿಯು ಪುಷ್ಪಾರ್ಚನೆ. ಕರುಣಿಸು ದೇವಾ ಆಶೀರ್ವಾದ ಮನುಜಗೆ. ಪ್ರಾಸ್ತಾವಿಕದೊಂದಿಗೆ ಸ್ವಾಗತವನ್ನು ನಡೆಸಿಕೊಡಲಿಕ್ಕಿದ್ದಾರೆ ನಮ್ಮ CRPಗಳಾದ ಶ್ರೀಯುತ ಹರೀಶ್ ಕುಮಾರ್, ಪಿಲಾರ್ ಕ್ಲಸ್ಟರ್ ಇವರು. ಇವತ್ತು ಒಂದು ಮರೆಯಲಾಗದ ದಿನ ಅಂತ ನಾವು ಭಾವಿಸ್ತಾ ಇದ್ದೇವೆ. ನಾವು ಶಿಕ್ಷಕರೆಲ್ಲ ಒಂದು 4-5 ಮಂದಿ ನಾವು ಶಿಕ್ಷಕರು ಸೇರಿ ಈ ಒಂದು ಕೊರೋನಾ ಮಹಾಮಾರಿಯ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಆಗ ನಾವು ಏನು ಮಾಡಿದೆವು ಅಂದರೆ, ನಾವು ಟೀಚರ್ಸ್ ಒಂದು 4-5 ಜನ ಸೇರಿ ನಾವೀಗೆ ಮಾತಾಡಿಕೊಂಡೆವು, ಯಾರಿಗಾದರೂ ನಮ್ಮ ಶಿಕ್ಷಕರ ಮುಖಾಂತರ ಯಾರಿಗಾದರೂ ನಾವು ಸೇವೆ ಮಾಡಬೇಕು. ಆಗ ನಾವು ಏನು ಮಾಡಿದೆವು ಅಂದರೆ, ಕೆಲವರು ಹೇಳಿದರು ನಾವು ಯಾರಿಗಾದರೂ ಕಿಟ್ ರೂಪದಲ್ಲಿ ಏನಾದರೂ ಕೊಡುವ, ಯಾರಿಗಾದರೂ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಹೋಗಿ ಸಹಾಯ ಮಾಡುವ ಅಂತ ಹೇಳಿದರು. ಆದರೆ ಮೊನ್ನೆ ನಮ್ಮ MLA ಅವರು ನಮ್ಮ ತಲಪಾಡಿ ಅಲ್ಲಿಗೆ ಬಂದಿದ್ದರು. ಅಲ್ಲಿ ಆ ಸಮಯದಲ್ಲಿ ಆಶಾ ಕಾರ್ಯಕರ್ತರು ಕೂಡ ತುಂಬ ಮಂದಿ ಬಂದಿದ್ದರು. ಆಗ ನಮ್ಮ ನಾರ್ಲಾಪಾಡಿ ಅಲ್ಲಿಯ ಶಿಕ್ಷಕಿ ಇಂದಿರಾ ಮೇಡಮ್, ಹಾಗೆ ನಮ್ಮ BIRT ಅವರು ಕಿಶೋರ್ ಮೇಡಮ್, ಮತ್ತು ನಮ್ಮ ವಿನಿತಾ ಮೇಡಮ್ ಆಗಿರ್ಬೋದು, ಹಾಗೆ ತಲಪಾಡಿಯ ನಮ್ಮ ಪ್ರಫುಲ್ಲ ಮೇಡಮ್, ಮತ್ತು ನಮ್ಮ ಇವರು ಪ್ರತಿಮಾ ಮೇಡಮ್, ಹೀಗೆಲ್ಲ ನಾವೆಲ್ಲ ಮಾತಾಡಿಕೊಂಡಿವು. ಅಲ್ಲಿ ಏನಂದರೆ, ಅಲ್ಲಿ ನೋಡುವಾಗ ಆಶಾ ಕಾರ್ಯಕರ್ತರಿಗೆ 3 ತಿಂಗಳು ಸಂಬಳ ಆಗದಿದ್ದರೂ ಅವರ ಸೇವೆಯನ್ನು ಅವರು ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅದಲ್ಲದೆ ನಾವು 8 ತಿಂಗಳಿಂದ ಈಗ ಕೊರೋನಾದ ಡ್ಯೂಟಿಯನ್ನು ಮಾಡ್ತಾ ಇದ್ದೇವೆ. ಏನಂದರೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂತ, ಅಂದರೆ ತುಂಬ ಶಿಕ್ಷಕರು ಈಗ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರಾಥಮಿಕ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟನ್ನು ಅವರು ಕೊಡಬೇಕಾದ್ರೆ ಆಶಾ ಕಾರ್ಯಕರ್ತರು ನಮಗೆ ಕೂಡಲೇ ತಲಪಾಡಿಯಲ್ಲಿ ಆಗಿರ್ಬೋದು, ಪಿಲಾರ್ ಕ್ಲಸ್ಟರ್ ಆಗಿರ್ಬೋದು, ಎಲ್ಲ ಆಶಾ ಕಾರ್ಯಕರ್ತರು ನಮಗೆ ಶಿಕ್ಷಕರಿಗೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದರು. ಹಾಗೆ ಅವರ ಸಹಕಾರ ನಾವು ಮರೀಲಿಕ್ಕಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವರಿಗೆ 3 ತಿಂಗಳು ಸ್ಯಾಲ್ರಿ ಆಗಲಿಲ್ಲ. ಅದಲ್ಲದೆ 3 ಮಂದಿಯೇನ ಪಾಸಿಟಿವ್ ಕೂಡ ಆಗಿದ್ದಾರೆ ಅವರಲ್ಲಿ ಅಂತ ತಿಳಿದಾಗ ನಮಗೆ ಆಯಿತು, ನಾವು ಯಾರಿಗೆ ಕೊಡೋದು ಬೇಡ, ನಾವು ಆಶಾ ಕಾರ್ಯಕರ್ತರನ್ನು ಗೌರವಿಸುವ ಅಂತ ನಾವು ತೀರ್ಮಾನ ಮಾಡಿ ಮೊದಲಿಗೆ ನಾವು ಮಾಡಿದ್ದೇನೆಂದರೆ, ನಮ್ಮ ತಲಪಾಡಿ ಕ್ಲಸ್ಟರ್ನ ಎಲ್ಲ ಶಿಕ್ಷಕರ ಹತ್ರ ನಾನೊಂದು ಮೆಸೇಜ್ ಹಾಕಿದೆ. ಹೀಗೆ ನಾವೊಂದು ಯೋಜನೆ ಹಾಕಿದ್ದೇವೆ, ನೀವು ಅದಕ್ಕೆ ತಯಾರಿದ್ದೀರಾ, ಸಹಕರಿಸ್ಬೋದಂತ. ಆಗ ಎಲ್ಲರ ರೆಸ್ಪಾನ್ಸ್ ಒಳ್ಳೆಯದಿತ್ತು. ಎಲ್ಲರೂ ಏನು ಮಾಡಿದರು, ನಾವು ಇಷ್ಟಿಷ್ಟು ಕೊಡ್ತೇವೆ ಅಂತ ಹೇಳಿದರು. ಅಲ್ಲಿ ಕಲೆಕ್ಟ್ ಮಾಡಿದೆವು. ಅಲ್ಲಿ ನಮಗೆ 85,500 ಅಷ್ಟು ಕಲೆಕ್ಟ್ ಆಯಿತು. ಅದನ್ನು ನಾವು ನಮ್ಮ ಆಶಾ ಕಾರ್ಯಕರ್ತೆ 13 ಮಂದಿಗೆ ನಾವು 4,500 ಹಾಗೆ ನಾವು ಅವರಿಗೆ ಕೊಟ್ಟು ಅವರಿಗೆ ನಾವು ಗೌರವಿಸಿದ್ದು. ನಂತರ ನಾನು 2 ಕ್ಲಸ್ಟರ್ನ CRP ಆಗಿದ್ದೆ, ಅಂದರೆ ತಲಪಾಡಿದ್ದು ನಾನೇ, ಪಿಲಾರಿದ್ದು ನಾನೇ. ಆಗ ಪಿಲಾರ್ ಕ್ಲಸ್ಟರ್ನ ಶಿಕ್ಷಕರು ಹೇಳಿದರು, ಇಲ್ಲಿ ಸಹ ಮಾಡಬೇಕು ಸರ್, ನಾವು ಅಲ್ಲಿ ಮಾಡಿದಾಗ ಇಲ್ಲಿ ಆಶಾ ಕಾರ್ಯಕರ್ತರಿದ್ದಾರೆ, ತುಂಬ ಮಂದಿ ಇದ್ದಾರೆ, ನಮಗೆ ತುಂಬ ಸಹಕರಿಸ್ತಾ ಇದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ, ಅವರಿಗೆ ನಾವು ಸಹಾಯ ಮಾಡುವ ಅಂತ ಹೇಳಿದರು. ಅದಕ್ಕೆ ನಾವೆಲ್ಲ ಪುನಃ ಒಂದು ಮೆಸೇಜನ್ನು ನಾನು ನಮ್ಮ ಗ್ರೂಪಿನಲ್ಲಿ ಹಾಕಿದೆ, ಹೀಗೆ ಮಾಡ್ಬೋದಾ, ಸಹಕರಿಸ್ಬೋದಾ ಅಂತ. ಆಗ ಎಲ್ಲ ಟೀಚರ್ಸ್ ಇಲ್ಲಿ ಸಾಗಿ ತುಂಬ ಮಂದಿ ನಮಗೆ ರೆಸ್ಪಾನ್ಸ್ ಬಂದು
ಸುಮಾರು ರು 1,00,000ದವರೆಗೆ 1,200,000 ರೂಪಾಯಿ ನಮಗೆ ಕಲೆಕ್ಷನ್ ಆಯಿತು. ಹಾಗೆ ನಾವು ಇವತ್ತು ಅದನ್ನು ಎಲ್ಲ ಅಂದರೆ ಇಲ್ಲಿ 15 ಮಂದಿ ಆಶಾ ಕಾರ್ಯಕರ್ತರಿಗೆ ಸಮಾನವಾಗಿ ನಾವು ಏನು ಮಾಡ್ತೇವೆ ಅಂದರೆ 3,700 ಆಗಿ ಅವರಿಗೆ ಒಂದು ಕೊಡುವಂಥ ಯೋಜನೆಯನ್ನು ನಾವು ಎಲ್ಲ ಮಾತಾಡ್ಕೊಂಡಿದ್ದೀವಿ. ಹಾಂ, ಒಟ್ಟಿಗೆ 27 ಅಲ್ಲಿ ಕೋಟೆಕಾರಲ್ಲಿ ಕೂಡ 12 ಮಂದಿ ಇದ್ದಾರೆ, ಇಲ್ಲಿ 15 ಹಾಗೆ ಒಟ್ಟು 27 ಮಂದಿಗೆ ನಾವು 3,700 ಆಗಿ ಸಮಾನವಾಗಿ ಅವರಿಗೆ ಕೊಡಬೇಕಂತ ನಿರ್ಧಾರ ಮಾಡಿ ಇವತ್ತು ಅದಕ್ಕೊಂದು ನಾವು ಕಾರ್ಯಕ್ರಮ ಇಲ್ಲಿ ಇಟ್ಟುಕೊಂಡಿದ್ದೇವೆ. ನಮ್ಮ ಈ ಒಂದು ಸಭೆಯಲ್ಲಿ ನಮ್ಮೊಂದಿಗೆ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿ ಅವರು ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ನಿಮಗೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಡಮ್. ಹಾಗೆ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಆರೋಗ್ಯ ಅಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ಮೇಡಮ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ನಮ್ಮ ಆನಂದಾಶ್ರಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಿದ್ದಾರೆ. ಸರ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ನಮ್ಮ ಇಲಾಖೆಯ BIERT ಆಗಿರುವಂಥ ಶ್ರೀಮತಿ ಕಿಶೋರಿ ಮೇಡಮ್ ಇದ್ದಾರೆ. ಮೇಡಮ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಉಚ್ಚಿಲಗುಡ್ಡೆ ನಮಗೆ ತುಂಬ ಸಹಕಾರ ನೀಡಿದವರು ನಮ್ಮ ಉಚ್ಚಿಲಗುಡ್ಡೆ ಶಾಲೆಯ ಮುಖ್ಯ ಶಿಕ್ಷಕರು, ಹಾಗೆ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಮೇಡಮ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿರುವಂಥ ನಮ್ಮ ಈಗ ನಿರೂಪಣೆಯನ್ನು ಮಾಡ್ತಿರುವಂಥ ಪ್ರತಿಮಾ ಮೇಡಮ್, ಅವರು ತುಂಬ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗ ಅವರನ್ನು ನೋಡಿ ನಮಗೆ ಒಂದಾಗಿ ನಾವು ಕೂಡ ಹಾಗೆ ಅವರಾಗಿ ಮಾಡಬೇಕು ಎಂಬ ತೀರ್ಮಾನ ಮಾಡಿ ಅವರು ಕೂಡ ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ BIRT ವಿನೀತಾ ಮೇಡಮ್ ಇದ್ದಾರೆ. ಹಾಗೆ ಶಿಕ್ಷಕಿ ನಮ್ಮ ಬಬಿತಾ ಮೇಡಮ್ ಇದ್ದಾರೆ. ಹಾಗೆ ಎಲ್ಲ ಆಶಾ ಕಾರ್ಯಕರ್ತರು ನೀವಿದ್ದೀರಿ. ನೀವು ಇವತ್ತಿನ ಕೇಂದ್ರ ಬಿಂದು ನೀವು. ಆದ ಕಾರಣ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವ್ಯಕ್ತಿಗಳಿಗೆ ಕೂಡ ವಂದಿಸುತ್ತಾ, ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಆಶಾ ಕಾರ್ಯಕರ್ತೆ ಹಾಗೂ ಅಧ್ಯಾಪಕ ವೃಂದವರಿಗೆ ಕೂಡ ವಂದಿಸುತ್ತಾ, ಸೋಮೇಶ್ವರ ಪುರಸಭೆಯಲ್ಲಿ ಇಂದು ನಮಗೆ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಎಲ್ಲ ಆಶಾ ಕಾರ್ಯಕರ್ತೆಯರನ್ನು ಇಂದು ಪಿಲಾರ್ ಕ್ಲಸ್ಟರ್ ಅಧ್ಯಾಪಕ ವೃಂದದವರು ನಮ್ಮನ್ನು ಸನ್ಮಾನಿಸಲ್ಪಟ್ಟರು. ಈ ದಿನ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾವು ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮನ್ನು ಫೀಲ್ಡಿನಲ್ಲಿ ಗುರುತಿಸಿ ನಮ್ಮ ಏರಿಯಾದ COVID-19 ರೋಗಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಹಾಗೆ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿರುತ್ತಿದ್ದಾರೆ. ಕೋವಿಡ್ನಲ್ಲಿ ಇದರ ಬಗ್ಗೆ ಪಿಲಾರ್ ಜವಾಬ್ದಾರಿಯುತ ಕೆಲಸದಿಂದ ನಿರ್ವಹಿಸುತ್ತಿರುವಂಥ ಇವರಿಗೆ ಕೂಡ ನಮ್ಮ ಧನ್ಯವಾದಗಳು. ಹಾಗೆ ನಮ್ಮನ್ನು ಈ ದಿನ ಒಳ್ಳೆಯ ರೀತಿಯಲ್ಲಿ ಒಂದು ಸನ್ಮಾನಿಸಿದ್ದಕ್ಕೆ ನಾವು ಎಲ್ಲ ಆಶಾ ಕಾರ್ಯಕರ್ತರು ತುಂಬು ಹೃದಯದಿಂದ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಬಹುಶಃ ಬಹಳ ಖುಷಿಯಾಗುವ ದಿನ. ಅದು ಒಂದು ಸಮಾಜಕ್ಕೆ ಒಂದು ವ್ಯಕ್ತಿಗಳನ್ನು, ಆದರ್ಶ ವ್ಯಕ್ತಿಗಳನ್ನು ರೂಪಿಸುವಂಥ ಶಿಕ್ಷಕ ವೃಂದದವರು ಇವತ್ತು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಖಂಡಿತವಾಗಿಯೂ ಒಂದು ವಿಶೇಷ ದಿನವೇ ಸರಿ. ಯಾಕೆಂತ ಹೇಳಿದರೆ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ಎಲ್ಲ ಸಂಬಳ ತಿನ್ನುವಂಥ ಎಲ್ಲರಿಗೂ ಕೂಡ ಸೇವೆ ಮಾಡಬೇಕು ಅಂತ ಅನಿಸೋದಿಲ್ಲ. ಇಂಥ ಕೋವಿಡ್ ಸಂದರ್ಭದಲ್ಲಿ ಇಂಥ ಕೆಳ ಹಂತದಲ್ಲಿ ಅಂದರೆ ಮೊದಲ ಕೋವಿಡ್ ಪೇಷಂಟ್ಗಳೊಂದಿಗೆ ಅತ್ಯಂತ ನಿಕಟವಾಗಿ ಸಂಪರ್ಕ ಹೊಂದಿರುವವರು ನಮ್ಮ ಆಶಾ ವರ್ಕರ್ಸ್.
ಇವರನ್ನು ಗುರುತಿಸುವಂಥ ಕೆಲಸ ಇವತ್ತು ಪಿಲಾರ್ ಕ್ಲಸ್ಟರ್ ಶಿಕ್ಷಕರ ವತಿಯಿಂದ ಆಗಿದೆ ಅಂತ ಹೇಳೋದು ತುಂಬ ಸಂತೋಷ ಕೊಡುವಂಥ ವಿಷಯ. ಇದಕ್ಕೆ ಮೊಟ್ಟ ಮೊದಲಿಗೆ ನಾನು ಎಲ್ಲ ಶಿಕ್ಷಕ ವೃಂದದವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಆಶಾ ಕಾರ್ಯಕರ್ತರ ಬಗ್ಗೆ ಹೇಳೋದಾದರೆ ನಾವು ಪುರಸಭಾ ವತಿಯಿಂದ ನಮ್ಮ ಮಟ್ಟಿಗೆ ಅವರಿಗೆ ಸ್ಯಾನಿಟೈಸರ್ ಮತ್ತು ಮಾಸ್ಕನ್ನು ಕೊಟ್ಟಿದ್ದೇವೆ ಮೊನ್ನೆ. ಅದಲ್ಲದೆ ಈಗ ನಾವು ನಿಮಗೆ ಪಲ್ಸ್ ಮೀಟರನ್ನು ತಂದಿಟ್ಟಿದ್ದೇವೆ. ಅದು ಕೂಡ ನಮ್ಮ ಹಾಗೆ ಒಂದು ಕಾಲೇಜ್ ವಿದ್ಯಾರ್ಥಿಗಳ ಸಂಘದವರು 10 ಕೊಟ್ಟಿದ್ದಾರೆ. ಇನ್ನು 4-5 ನಮಗೆ ಬರಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಒಟ್ಟು ಮಾಡಿ ನಿಮಗೆ ಕೊಡಲಿಕ್ಕೆ ಅಂತ ಇಲ್ಲಿ ತಂದಿಟ್ಟಿದ್ದೇವೆ. ಕಳೆದ ಯಾರೋ ಒಬ್ಬರು ದಾನಿಗಳು ಬಂದಾಗ ಆಶಾ ವರ್ಕರ್ಸ್ ಹತ್ರ ಅವರು ಮಾತಾಡ್ತಾ ಇದ್ರು. ಆಗ ಅವರು ಹೇಳಿದರು, ನಿಮಗೆ ಸಂಬಳ ಬರ್ತಾ ಇದೆ ಅಂತ. 3 ತಿಂಗಳಿಂದ ನಮಗೆ ಸಂಬಳ ಬರ್ತಾ ಇಲ್ಲ ಅಂತ ಹೇಳಿದರು. ಕೇವಲ 4,000ಕ್ಕೆ ದುಡಿಯುವಂಥ ಆಶಾ ವರ್ಕರ್ಸ್ ಇವತ್ತು ಅವರು ಇಲ್ಲ ಅಂತ ಹೇಳಿದರೆ ಒಂದು ಒಂದು ಕೋವಿಡ್ ಪೇಷಂಟ್ ಹತ್ರ ಅವರು ಹೋಗಿ ವಿಷಯ ತಿಳಿದಿದ್ದರೆ ಆ ಮೇಲಿನವರೆಗೆ ವಿಷಯಗಳು ಹೋಗುವುದೇ ಇಲ್ಲ. ಹೀಗಾಗಿ ನಾವು ಯಾರು ಬೇಕಿದ್ರೂ ರಜೆ ಮಾಡ್ಬೋದು. ಇವರು ರಜೆ ಮಾಡಿದರೆ ಕೋವಿಡ್ ಪ್ರೋಸೆಸ್ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವಿಶೇಷ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವ ನೀವು ಖಂಡಿತವಾಗಿಯೂ ಅಭಿನಂದನೆಗೆ ಅರ್ಹರೇ. ಮುಂದಿನ ದಿನಗಳಲ್ಲಿ ನಿಮಗೇನು ವ್ಯವಸ್ಥೆ ಬೇಕಿದ್ರೂ ನಾವು ಪುರಸಭೆಯ ವತಿಯಿಂದ ನೀಡಲಿಕ್ಕೆ ಸಿದ್ಧರಿದ್ದೇವೆ. ಹಾಗೆಯೇ ಒಂದು ವೆಹಿಕಲ್ ವ್ಯವಸ್ಥೆಯನ್ನು ಕೂಡ ಈಗ ನಾವು ಮಾಡಲಿಕ್ಕೆ ನಮಗೆ ಈಗಾಗಲೇ ಮಾನ್ಯ ಶಾಸಕರು ಹಾಗೂ ತಹಶೀಲ್ದಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಪುರಸಭಾ ವತಿಯಿಂದ ನಿಮಗೆ ಬರಲಿಕ್ಕಾಗುವುದಿಲ್ಲ, ನಿಮಗೆ ಹೋಗಲಿಕ್ಕೆ ಬರಲಿಕ್ಕೆ ವ್ಯವಸ್ಥೆಗಳಿಲ್ಲ ಅಂತ ಹೇಳಿ ಮೆಡಿಸಿನನ್ನು ಕೂಡ ನಮ್ಮ ಸಿಬ್ಬಂದಿಗಳು ತಂದು ಕೊಡ್ತಾರೆ, ಹೌದಲ್ವಾ? ನೀವು ಫೋನ್ ಮಾಡಿದಾಗ ನಾವು ನಿಮ್ಮ ಮನೆಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದೇ ರೀತಿಯಲ್ಲಿ ಮುಂದೆ ಕೂಡ ಯಾವುದಾದ್ರೂ ಸಂದರ್ಭದಲ್ಲಿ ನಿಮಗೆ ಮನೆಯಿಂದ ಹೊರಗೆ ಹೋಗಲಿಕ್ಕಾಗೋದಿಲ್ಲ, ನಿಮಗೇನಾದರೂ ಸಹಕಾರ ಬೇಕು ಅಂತಾದರೆ ಖಂಡಿತ ಪುರಸಭೆಯ ಸಿಬ್ಬಂದಿಗಳು ನಿಮಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಅಂತ ಹೇಳ್ತಾ, ಅನೇಕ ಸಂದರ್ಭಗಳಲ್ಲಿ ನಾವು ಮನೆಯೊಳಗೆ ಇದ್ದು ಕೆಲಸ ಮಾಡುವವರೆಲ್ಲ ನಾವು ಹೊರಗಿರಬೇಕು. ಕೆಲವೊಂದು ಆಶಾ ವರ್ಕರ್ಸ್ ಬಗ್ಗೆ ನಮಗೆ ಕೌನ್ಸಿಲರ್ಸ್ ಅಥವಾ ಬೇರೆ ಊರಿನವರಿಂದ ಬರ್ತದೆ, ಅವರು ಬಂದಿಲ್ಲ ಅಂತ. ಹಾಗೆ ಕೆಲವು ವರ್ಕರ್ಸ್ ಬಗ್ಗೆ ಅವರೇ ಹೇಳ್ತಾರೆ, ಎಲ್ಲರಿಗಿಂತ ಮೊದಲು ಅಲ್ಲಿಗೆ ಆಶಾ ವರ್ಕರ್ಸ್ ಮುಟ್ಟಿದ್ದಾರೆ ಅಂತ. ಎಲ್ಲರೂ ಜೊತೆಗೂಡಿ ಕೆಲಸ ಮಾಡಿದಾಗ ಮಾತ್ರ ಸೋಮೇಶ್ವರ ಪುರಸಭೆಯನ್ನು, ಪುರಸಭಾ ವ್ಯಾಪ್ತಿಯನ್ನು ಕೋವಿಡ್ ಮುಕ್ತ ಪುರಸಭೆ ಅಂತ ಹೇಳಲಿಕ್ಕೆ ಅವಕಾಶ ಆಗ್ತದೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೇಳ್ತಾ, ಯಾರು ಈಗೊಬ್ಬರು ನಮ್ಮ ಆಶಾ ವರ್ಕರ್ ಕೋವಿಡ್ ಪಾಸಿಟಿವ್ ಆಗಿ ಮನೆಯಲ್ಲಿದ್ದಾರೆ ಅವರು ಬೇಗ ಗುಣಮುಖರಾಗಿ ಅಂತ ನಾವು ಆಶಿಸುತ್ತಾ, ಎಲ್ಲ ನಿಮ್ಮ ಬೇರೆಯವರಿಗೆ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ವಹಿಸ್ತೀರಾ ಹಾಗೆಯೇ ನಿಮ್ಮ ಆರೋಗ್ಯ ಕೂಡ ಅತಿ ಮುಖ್ಯ. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ನೀವು ಗಳಿಸ್ಕೊಳ್ಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಶಿಕ್ಷಕ ವೃಂದಕ್ಕೆ ನಮಸ್ಕರಿಸುತ್ತಾ ಕೊಟ್ಟ ಅವಕಾಶಕ್ಕಾಗಿ ಬಂದರು. ಈ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ನಡೆಸಿಕೊಡಲಿದ್ದಾರೆ ಶ್ರೀಮತಿ ಹರ್ಷಲತಾ, ಮುಖ್ಯೋಪಾಧ್ಯಾಯರು, ಉಚಿಲಂ. ಇದರ ಆಶ್ರಯದಲ್ಲಿ ಪಿಲಾರ್ ಕ್ಲಸ್ಟರ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಸಹಕಾರದೊಂದಿಗೆ ಇವತ್ತು ನಾವು ನಮ್ಮ ಸೋಮೇಶ್ವರ ಪುರಸಭೆಯ 15 ಆಶಾ ಕಾರ್ಯಕರ್ತರನ್ನು ಹಾಗೂ ಕೋಟೆಕಾರ ಪಟ್ಟಣ ಪಂಚಾಯಿತಿಯ 12 ಆಶಾ ಕಾರ್ಯಕರ್ತರನ್ನು ಒಟ್ಟು 27 ಆಶಾ ಕಾರ್ಯಕರ್ತೆಯರನ್ನು ಇವತ್ತು ನಾವು ಅವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಿದೆವು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಆಶಾ ಕಾರ್ಯಕರ್ತೆಯರ ಕೆಲಸದ ಬಗ್ಗೆ ಸ್ಪಷ್ಟವಾಗಿ ತಿಳಿಸುತ್ತಾ, ನಮ್ಮ ಶಿಕ್ಷಕರಿಗೆ ಶುಭವನ್ನು ಸಹಾಯಧನವನ್ನು ನೀಡಿದ ಶಿಕ್ಷಕರಿಗೆ ಶುಭವನ್ನು ಕೋರಿದ ನಮ್ಮ ಇಲ್ಲಿಯ ಪುರಸಭೆಯ ಮುಖ್ಯಾಧಿಕಾರಿಯಾದ ವಾಣಿ ಮೇಡಮ್ ಇವರಿಗೆ ನಮ್ಮ ಇಲಾಖಾ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ಇವತ್ತಿನ ನಮ್ಮ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಪುರಸಭೆಯ ಆರೋಗ್ಯಾಧಿಕಾರಿಯಾದ ಲಿಲ್ಲಿ ಮೇಡಮ್ ಇವರು. ಇವರಿಗೂ ನಾನು ನಮ್ಮ ಇಲಾಖಾ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕಾದ್ರೆ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದು, ಈ ಕಾರ್ಯಕ್ರಮ ಆಯೋಜಿಸುವಲ್ಲಿ ನೇತೃತ್ವವನ್ನು ವಹಿಸಿರುವಂತಹ ನಮ್ಮ ಕ್ಲಸ್ಟರ್ನ CRP ಆದ ಹರೀಶ್ ಸರ್ ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಈ
ಕೋವಿಡ್ ಸಂದರ್ಭದಲ್ಲಿ ಇದರ ಉಸ್ತುವಾರಿಯನ್ನು ವಹಿಸಿರುವಂತಹ BIRT ಆದಂತಹ ಕಿಶೋರಿ ಮೇಡಮ್, ವಿನಿತಾ ಮೇಡಮ್ ಇವರಿಗೂ ನಮ್ಮ ಪಿಲಾರ್ ಕ್ಲಸ್ಟರ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಯಾವುದೇ ಕ್ಲಸ್ಟರ್ನ ಯಾವುದೇ ಕಾರ್ಯಕ್ರಮ ಇದ್ದರೂ ಸಹ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇರುವವರು ನಮ್ಮ ಪ್ರಾಥಮಿಕ ಶಿಕ್ಷಕರ ಜೊತೆ ಕೈ ಜೋಡಿಸ್ತಾ ಇರುವವರು ಪ್ರೌಢಶಾಲೆಯ ಶಿಕ್ಷಕರು. ಅದೇ ರೀತಿ ವೇದಿಕೆಯ ಮೇಲೆ ಅನುದಾನಿತ ಆನಂದ ಶಾಲೆಯ ಮುಖ್ಯ ಶಿಕ್ಷಕರು ಇದ್ದು ಸಹಕಾರವನ್ನು ನೀಡಿರ್ತಾರೆ. ಅವರಿಗೂ ಕ್ಲಸ್ಟರ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಇವತ್ತು ಆಶಾ ಕಾರ್ಯಕರ್ತರ ಅವರ ಸೇವೆಯನ್ನು ಗುರುತಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂಬ ನೆಲೆಯಲ್ಲಿ ಇವತ್ತು ನಮ್ಮೆಲ್ಲ ಶಿಕ್ಷಕರು ಸೇರಿಕೊಂಡು ಇವತ್ತು ನಮ್ಮ ಸೋಮೇಶ್ವರದ 15 ಮಂದಿ ಆಶಾ ಕಾರ್ಯಕರ್ತರನ್ನು ನಾವಿವತ್ತು ಗುರುತಿಸಿದೆವು. ಆಶಾ ಕಾರ್ಯಕರ್ತರು ಇವತ್ತು ತಮ್ಮೆಲ್ಲ, ಯಾಕಂದರೆ ನಾವು ಮೊನ್ನೆ ಈ ಯೋಜನೆಯನ್ನು ಹಾಕ್ಕೊಳ್ಳುವಾಗ ನಾವು ತಿಳ್ಕೊಂಡೆವು 27 ಆಶಾ ಕಾರ್ಯಕರ್ತೆಯರ ಪೈಕಿ 3 ಆಶಾ ಕಾರ್ಯಕರ್ತೆಗೆ ಪಾಸಿಟಿವ್ ಆಗಿದೆ. ಅದರ ಜೊತೆ ಅವರ ಮನೆಯವರು ಸಹ ಪಾಸಿಟಿವ್ ಇದ್ದಾರೆ ಅಂತ. ಇಂಥ ಸಂದರ್ಭದಲ್ಲಿ ಅದಲ್ಲದೆ 4 ತಿಂಗಳಿಂದ ಸಂಬಳ ಆಗಿಲ್ಲ ಎಂಬ ವಿಚಾರ ತಿಳಿಯಿತು. ಈ ನಿಟ್ಟಿನಲ್ಲಿ ನಾವು ಈ ಯೋಜನೆಯನ್ನು ಕೈಗೊಂಡೆವು. ಮುಖ್ಯವಾಗಿ ಪ್ರತಿ ಮನೆಯನ್ನು ತಲುಪಿ ಎಲ್ಲ ಕೊರೋನಾ ಪಾಸಿಟಿವ್ ಆದವರನ್ನು ಸಂಪರ್ಕಿಸಿ ಈಗ ನಮ್ಮ ಶಿಕ್ಷಕರು ಟಾಸ್ಕ್ ಫೋರ್ಸ್, ಇನ್ನು ಕಾಂಟ್ಯಾಕ್ಟ್ ಇದೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇವರಿಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇರುವವರು ನಮ್ಮೆಲ್ಲ ಶಿಕ್ಷಕರು ಫೋನ್ ಮಾಡಿ ವಿಚಾರಿಸಿಕೊಳ್ಳುವಂಥದ್ದು, ಎಲ್ಲ ಮಾಹಿತಿಯನ್ನು ಮಾಡಿಕೊಳ್ಳುವಂಥದ್ದು ನಮ್ಮ ಆಶಾ ಕಾರ್ಯಕರ್ತರಿಂದ. ಆದ್ದರಿಂದ ನಿಮ್ಮ ಈ ಸೇವೆಯನ್ನು ಗುರುತಿಸಿ ನಾವಿಂದು ನಿಮಗೆ ಗೌರವಾರ್ಪಣೆ ನೀಡಿದ್ದೇವೆ. ನಿಮ್ಮೆಲ್ಲರಿಗೂ ನಮ್ಮ ಕ್ಲಸ್ಟರ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇವೆ. ಅದೇ ರೀತಿ ಇವತ್ತು ನಮ್ಮ ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ನಮ್ಮ ಪಿಲಾರ್ ಕ್ಲಸ್ಟರ್ನ ಪ್ರತಿಯೊಬ್ಬ ಶಿಕ್ಷಕರ ಸಹಾಯ ಇಲ್ಲಿದೆ. ಪ್ರಾಥಮಿಕ ಪ್ರೌಢಶಾಲೆ ಎಲ್ಲ ಶಿಕ್ಷಕರು, ಅದರ ಜೊತೆ ನಮ್ಮ ಇಲಾಖಾಧಿಕಾರಿಯ ಸಹಕಾರವೂ ನಮ್ಮ ಜೊತೆ ಇದೆ. ಪ್ರಶಾಂತ್ ಸರ್, ಕೋಆರ್ಡಿನೇಟರ್ ಪ್ರಶಾಂತ್ ಸರ್, ನಮ್ಮ BRP ಆದ ಗೀತಾ ಮೇಡಮ್, BO ನಮ್ಮ BO ಆದ ರಾಜಲಕ್ಷ್ಮಿ ಮೇಡಮ್, ಇವರೆಲ್ಲರ ಸಹಕಾರದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರಿಗೂ ನಮ್ಮ ಕ್ಲಸ್ಟರ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇವೆ. ಅದೇ ರೀತಿ ಇವತ್ತಿನ ಚಹಾದ ವ್ಯವಸ್ಥೆಯನ್ನು ನಮ್ಮ